ಎರಿಕ್ ಲಿಡಲ್ ಹೇಳ್ತಾನೆ, ನನ್ನ ದೇಶಕ್ಕೋಸ್ಕರ ನಾನು ಹೋರಾಡ್ತೇನೆ, ಆಡ್ತೇನೆ, ಚಿನ್ನದ ಪದಕವನ್ನು ಪಡ್ಕೊಳ್ತೇನೆ ಅಂತ ದೃಢ ನಿರ್ಧಾರದಿಂದ ಬಂದಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಈ ವೇಳಾಪಟ್ಟಿ ನನ್ನ ದೇವರ ವಿಷಯಕ್ಕೆ ಅಡ್ಡ ಬರ್ತಿರುವಂತಹ ಕಾರಣದಿಂದಾಗಿ ಆ ಓಟದ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನು ಎಲ್ಲ ಜನರಿಗೆ ತಿಳಿಸ್ಕೊಡ್ತಾನೆ. ಅಲ್ಲಿದ್ದಂತಹ ಎಲ್ಲ ಜನರು, ಎಂತಹ ಮೂರ್ಖತನ ಎರಿಕ್, ಈ ಥರ ಮಾಡಬೇಡ. ದೇವಸ್ಥಾನಕ್ಕೆ ಚರ್ಚಿಗೆ ಬೇಕಂದ್ರೆ ಮಧ್ಯಾಹ್ನ ಹೋಗ್ಬೋದು, ಸಂಜೆ ಹೋಗ್ಬೋದು, ಮುಂದಿನ ವಾರ ಹೋಗ್ಬೋದು, ನಾಳೆ ಹೋಗ್ಬೋದು. ಆದರೆ ಈ ಅವಕಾಶ, ದೇಶಕ್ಕೋಸ್ಕರ ಓಡೋದು, ಚಿನ್ನದ ಪದಕವನ್ನು ಪಡ್ಕೊಳ್ಳುವಂತಹದ್ದು ಎಲ್ರಿಗೂ ಸಿಗುವಂತಹ ಒಂದು ಅವಕಾಶ ಇಲ್ಲ. ನೀನು ಯಾಕೆ ಅದನ್ನು ನಿನ್ನ ಆದ್ಯತೆಯನ್ನಾಗಿ ಇದನ್ನು ಮಾಡಿಕೊಂಡು ಓಡಬಾರ್ದು ಅಂತ ಕೇಳ್ಕೊಂಡಾಗ ಅವನು ಹೇಳ್ತಾನೆ, ದೇಶಕ್ಕೆ ಬೇಕಾದರೆ ನಾನು ಆಮೇಲೆ ಓಡ್ತೇನೆ, ಆದರೆ ನನ್ನ ದೇವರು ನನಗೆ ಮೊದಲು. ದೇಶಕ್ಕೆ ದ್ರೋಹವನ್ನ ಬಗೆಯುತ್ತಿರುವಂತಹ ವ್ಯಕ್ತಿ ಇವನು ಎಂದೆಲ್ಲ ಬರೆಯೋದಕ್ಕೆ ಶುರು ಮಾಡಿದಾಗ, ಇಂಗ್ಲೆಂಡ್ ದೇಶದ ಅಂದಿನ ಯುವರಾಜ ಸ್ವತಃ ಆತನೇ ಪ್ಯಾರಿಸ್ ನಗರದಕ್ಕೆ ಬಂದು, ನೋಡಪ್ಪ, ನಿನಗೆ ಬೇಕಂದ್ರೆ ನಾನು ಪೂಜೆಗೆ ಮುಂಚೆನೇ ಅರೇಂಜ್ ಮಾಡಿಕೊಡ್ತೀನಿ, ಅಥವಾ ಅದಾದ ನಂತರ ನಾನು ನಿನಗೆ ಸಿದ್ಧತೆಯನ್ನೆಲ್ಲ ಮಾಡಿಕೊಡ್ತೇನೆ, ಆದರೆ ಈ ಓಟದ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸೋದಿಲ್ಲ ಅಂತ ಹೇಳಬೇಡ, ಯಾಕಂದ್ರೆ ನೀನು 100 ಮೀಟರ್ನಲ್ಲಿ ಅತಿ ವೇಗವಾಗಿ ಓಡುವಂತಹ ಒಬ್ಬ ವ್ಯಕ್ತಿ ಅಂತ ಆ ಯುವರಾಜ ಕೇಳ್ಕೊಂಡ್ರು ಎರಿಕ್ ಲಿಡಲ್ ಒಂದೇ ಮಾತು ಹೇಳ್ತಾನೆ, ನೀವು ನನ್ನನ್ನ ದೇಶದ್ರೋಹಿ ಎಂದು ಕರೆದರೂ ಪರವಾಗಿಲ್ಲ, ದೇಶದ್ರೋಹಿ ಎನ್ನುವಂತಹ ಪಟ್ಟ ಕೊಟ್ಟರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ದೇವರಿಗೆ 2ನೇ ಸ್ಥಾನವನ್ನು ನೀಡಲಾರೆ. ಅವರೆಲ್ಲರೂ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬನು ಯೇಸುವಿಗೆ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದನು. ಯೇಸು ಅವನಿಗೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಡುವುದಕ್ಕೂ ಸ್ಥಳವಿಲ್ಲ ಎಂದರು. ಇನ್ನೊಬ್ಬನಿಗೆ ಯೇಸು, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು, ಸ್ವಾಮಿ, ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದನು. ಅವನಿಗೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೋ ಹೋಗು, ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದರು. ಮತ್ತೊಬ್ಬನು, ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು, ಆದರೆ ಮೊದಲು ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆಯಾಗಬೇಕು ಎಂದನು. ಯೇಸು ಅವನನ್ನು ನೋಡಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಯುವ ಜನರೇ, ಮಕ್ಕಳೇ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ. ಈ ವಾಕ್ಯವನ್ನು ಓದಿದಾಗಲೆಲ್ಲ ನನ್ನ ಗಮನಕ್ಕೆ ಬರುವಂತಹ ಒಂದು ಚಾರಿತ್ರಿಕ ಘಟನೆಯನ್ನು ನಿಮ್ಮ ಮುಂದಿಡಲು ನಾನು ಬಯಸುತ್ತಿದ್ದೇನೆ. 1926ರಲ್ಲಿ ನಡೆದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ. ಆ ಕ್ರೀಡಾಕೂಟದಲ್ಲಿ ಹಲವಾರು ಕ್ರೀಡಾಪಟುಗಳು ಭಾಗಿಯಾಗಲು ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಸಿದ್ಧತೆ ಯಾವ ಮಟ್ಟಕ್ಕೆ ಆಗಿತ್ತಂದರೆ, ಪ್ರತಿಯೊಬ್ಬರೂ ಚಿನ್ನದ ಪದಕವನ್ನೇ ಗೆಲ್ಲಬೇಕು ಎನ್ನುವಂತಹ ಉದ್ದೇಶವಿಟ್ಟು ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾರೆ. ಓಟದ ಸ್ಪರ್ಧೆ ಆಗಿರಬಹುದು, ಈಜಿನ ಸ್ಪರ್ಧೆ ಆಗಿರಬಹುದು, ಶೂಟಿಂಗ್ ಸ್ಪರ್ಧೆ ಆಗಿರಬಹುದು, ಬಿಲ್ಲು ಬಾಣದ ಸ್ಪರ್ಧೆ ಆಗಿರಬಹುದು, ಎಲ್ಲ ರೀತಿಯಾದಂತಹ ಸ್ಪರ್ಧೆಗಳಲ್ಲೂ ಕ್ರೀಡಾಪಟುಗಳು ಚಿನ್ನದ ಪದಕವನ್ನು ಗೆಲ್ಲಬೇಕು ಅನ್ನುವಂತಹ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟು ತಯಾರಿ ಮಾಡ್ತಾರೆ. ಅಂತಹದ್ರಲ್ಲೇ ಒಬ್ಬ ವ್ಯಕ್ತಿ, ಇಂಗ್ಲೆಂಡ್ ದೇಶದ ಎರಿಕ್
ಲಿಡಲ್. ಬಹುಶಃ ಈ ಹೆಸರು ಇತಿಹಾಸ ಪುಟಗಳಲ್ಲಿ ಕಣ್ಮರೆಯಾಗಿರಬಹುದು, ಆದರೆ ಇಂದು ಆ ವ್ಯಕ್ತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡಲು, ಆತನು ಮಾಡಿದಂತಹ ಕೆಲಸವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸ್ತಿದ್ದೇನೆ. ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನಡೆದಂತಹ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳೆಲ್ಲವರು ಬಂದು ನೆರೆದಾಗ ಅಲ್ಲಿನ ವೇಳಾಪಟ್ಟಿಗೋಸ್ಕರ ಕಾಯುತ್ತಿದ್ದರು. ವೇಳಾಪಟ್ಟಿ ಬಂದಾಗ ಈ ಇಂಗ್ಲೆಂಡ್ ದೇಶದ 100 ಮೀಟರಿನ ಓಟಗಾರ, 100 ಮೀಟರ್ಸ್ ಡ್ಯಾಶ್ ಸ್ಪ್ರಿಂಟ್ ರನ್ನರ್, ಇವನಿಗೆ ತುಂಬ ಬೇಸರ ಆಗ್ತದೆ. ಅರೆ, ಇದು ಎಂತಹ ವೇಳಾಪಟ್ಟಿ ಬಂತು ನನಗೆ. ವೇಳಾಪಟ್ಟಿಯಲ್ಲಿ ಆತನು ನೋಡಿದ್ದಂತಹ ವಿಚಾರ ಇಷ್ಟೇ: ಭಾನುವಾರ ಬೆಳಗ್ಗೆ 8 ಗಂಟೆಗೆ ಆತನ 100 ಮೀಟರಿನ ಓಟದ ಸ್ಪರ್ಧೆ, 100 ಮೀಟರ್ಸ್ ಡ್ಯಾಶ್ ಓಡಬೇಕು 8 ಗಂಟೆಗೆ ಬೆಳಗ್ಗೆ ಭಾನುವಾರ. ಇವನಿಗೆ ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಕಳವಳ. ಭಾನುವಾರ ಬೆಳಗ್ಗೆ ನಾನು ಸಣ್ಣವನಾಗಿರುವುದಾಗಿದ್ದಲು, ಚಿಕ್ಕ ವಯಸ್ಸಿನಿಂದಲೂ ನನ್ನ ತಂದೆ ತಾಯಿಯರು ನನಗೆ ಕಲಿಸ್ಕೊಟ್ಟಿರೋದು ದೇವಾಲಯಕ್ಕೆ ಹೋಗಬೇಕು, ಅದು ದೇವರ ದಿನ, ಆ ದೇವರ ದಿನದಂದು ದೇವರ ವಾಕ್ಯವನ್ನು ಆಲಿಸಬೇಕು, ಯೇಸು ಕ್ರಿಸ್ತರನ್ನು ರೊಟ್ಟಿಯ ರೂಪದಲ್ಲಿ ಸ್ವೀಕರಿಸಿ ಮನೆಗೆ ಬಂದು ಪ್ರಭುವಿನ ದಿನವನ್ನಾಗಿ ಆಚರಿಸುವಂಥದ್ದು ಚಿಕ್ಕ ವಯಸ್ಸಿನಿಂದಲೂ ನಾನು ಕಲಿತು ಬಂದಂತಹ ಒಂದು ಪದ್ಧತಿ ಅಥವಾ ಒಂದು ವಾಡಿಕೆ ಆಗಿದೆ. ಅದಿಲ್ಲದೆ ನನಗೆ ಬದುಕಲು ಶಕ್ತಿ ಇಲ್ಲ ಅನ್ನುವಂತಹ ಒಂದು ಸ್ಥಿತಿಯಲ್ಲಿರಬೇಕಾದ್ರೆ ಈ ವೇಳಾಪಟ್ಟಿ ಏನಪ್ಪ ಈಗ ಬಂದ್ಬಿಡ್ತು. 100 ಮೀಟರ್ಸ್ ಡ್ಯಾಶ್ ಓಡಬೇಕಾಗಿರುವಂತಹ ಸಮಯ ದೇವಾಲಯಕ್ಕೆ, ಚರ್ಚಿಗೆ ಹೋಗುವಂತಹ ಸಮಯಕ್ಕೇನೆ ಬಂದು ಅಟಗಾಯಿಸ್ಕೊಳ್ತಲ್ಲ ಅಂತ ಬೇಸರ ಪಟ್ಕೊಂಡು ಒಂದು ನಿರ್ಧಾರ ಮಾಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ನಿರ್ಧಾರ ಬಹುಶಃ ಇಂದಿನ ಕಾಲದಲ್ಲಿ ಬಹಳ ಕಡಿಮೆ. ಎರಿಕ್ ಲಿಡಲ್ ಹೇಳ್ತಾನೆ, ನನ್ನ ದೇಶಕ್ಕೋಸ್ಕರ ನಾನು ಹೋರಾಡ್ತೇನೆ, ಆಡ್ತೇನೆ, ಚಿನ್ನದ ಪದಕವನ್ನು ಪಡ್ಕೊಳ್ತೇನೆ ಅಂತ ದೃಢ ನಿರ್ಧಾರದಿಂದ ಬಂದಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಈ ವೇಳಾಪಟ್ಟಿ ನನ್ನ ದೇವರ ವಿಷಯಕ್ಕೆ ಅಡ್ಡ ಬರ್ತಿರುವಂತಹ ಕಾರಣದಿಂದಾಗಿ ಆ ಓಟದ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನ ಎಲ್ಲ ಜನರಿಗೆ ತಿಳಿಸ್ಕೊಡ್ತಾನೆ. ಅಲ್ಲಿದ್ದಂತಹ ಎಲ್ಲ ಜನರು, ಎಂತಹ ಮೂರ್ಖತನ ಎರಿಕ್, ಈ ಥರ ಮಾಡಬೇಡ. ದೇವಸ್ಥಾನಕ್ಕೆ, ಚರ್ಚಿಗೆ ಬೇಕಂದ್ರೆ ಮಧ್ಯಾಹ್ನ ಹೋಗ್ಬೋದು, ಸಂಜೆ ಹೋಗ್ಬೋದು, ಮುಂದಿನ ವಾರ ಹೋಗ್ಬೋದು, ನಾಳೆ ಹೋಗ್ಬೋದು. ಆದರೆ ಈ ಅವಕಾಶ, ದೇಶಕ್ಕೋಸ್ಕರ ಓಡೋದು, ಚಿನ್ನದ ಪದಕವನ್ನು ಪಡ್ಕೊಳ್ಳುವಂತಹದ್ದು ಎಲ್ರಿಗೂ ಸಿಗುವಂತಹ ಒಂದು ಅವಕಾಶ ಇಲ್ಲ. ನೀನು ಯಾಕೆ ಅದನ್ನು ನಿನ್ನ ಆದ್ಯತೆಯನ್ನಾಗಿ ಇದನ್ನು ಮಾಡಿಕೊಂಡು ಓಡಬಾರ್ದು ಅಂತ ಕೇಳ್ಕೊಂಡಾಗ ಅವನು ಹೇಳ್ತಾನೆ, ದೇಶಕ್ಕೆ ಬೇಕಾದರೆ ನಾನು ಆಮೇಲೆ ಓಡ್ತೇನೆ, ಆದರೆ ನನ್ನ ದೇವರು ನನಗೆ ಮೊದಲು ಎಂದು ಹೇಳಿ ವಿಚಾರಗಳನ್ನು ತಿಳಿಸ್ಕೊಟ್ಟಾಗ ಮಾಧ್ಯಮಗಳಲ್ಲಿ ಬರೆಯೋದಕ್ಕೆ ಪ್ರಾರಂಭಿಸ್ತಾರೆ. ಇಂಗ್ಲೆಂಡ್ ದೇಶದ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ನ್ಯೂಸ್ ಲೈನ್ ಎಲ್ಲ ಹೆಡ್ಲೈನ್ಸ್ಗಳಲ್ಲಿ, ದೇಶದ್ರೋಹಿ ಎರಿಕ್ ಲಿಡಲ್, ದೇಶಕ್ಕೆ ದ್ರೋಹವನ್ನ ಬಗೆಯುತ್ತಿರುವಂತಹ ವ್ಯಕ್ತಿ ಇವನು ಎಂದೆಲ್ಲ ಬರೆಯೋದಕ್ಕೆ ಶುರು ಮಾಡಿದಾಗ ಇಂಗ್ಲೆಂಡ್ ದೇಶದ ಅಂದಿನ ಯುವರಾಜ ಸ್ವತಃ ಆತನೇ ಪ್ಯಾರಿಸ್ ನಗರದಕ್ಕೆ ಬಂದು, ನೋಡಪ್ಪ, ನಿನಗೆ ಬೇಕಂದ್ರೆ ನಾನು ಪೂಜೆಗೆ ಮುಂಚೆನೇ ಅರೇಂಜ್ ಮಾಡಿಕೊಡ್ತೇನೆ, ಅಥವಾ ಅದಾದ ನಂತರ ನಾನು ನಿನಗೆ ಸಿದ್ಧತೆಯನ್ನೆಲ್ಲ ಮಾಡಿಕೊಡ್ತೇನೆ, ಆದರೆ ಈ ಓಟದ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸೋದಿಲ್ಲ ಅಂತ ಹೇಳಬೇಡ, ಯಾಕಂದ್ರೆ ನೀನು 100 ಮೀಟರ್ನಲ್ಲಿ ಅತಿ ವೇಗವಾಗಿ ಓಡುವಂತ ಒಬ್ಬ ವ್ಯಕ್ತಿ ಅಂತ ಆ ಯುವರಾಜ ಕೇಳ್ಕೊಂಡ್ರು ಎರಿಕ್ ಲಿಡಲ್ ಒಂದೇ ಮಾತು ಹೇಳ್ತಾನೆ, ನೀವು ನನ್ನನ್ನ ದೇಶದ್ರೋಹಿ ಎಂದು ಕರೆದರೂ ಪರವಾಗಿಲ್ಲ, ದೇಶದ್ರೋಹಿ ಎನ್ನುವಂತಹ ಪಟ್ಟ ಕೊಟ್ಟರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ದೇವರಿಗೆ 2ನೇ ಸ್ಥಾನವನ್ನು ನೀಡಲಾರೆ. ದೇವರಿಗೆ ನನ್ನ ಮೊದಲ ಸ್ಥಾನ, ದೇವರಿಗೆ ನನ್ನ ಆದ್ಯತೆ ಎಂದು ಕಟ್ಟ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾನೆ ಆ ಯುವರಾಜನಿಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆತನ ಜೊತೆ ಬಂದಂತಹ ಸಹ ಕ್ರೀಡಾಪಟುಗಳೆಲ್ಲರೂ ಹೇಳ್ತಾರೆ, ಎರಿಕ್ ಈ ಥರ ಮಾಡಬೇಡ, ನೋಡು ಬೇರೇನಾದರೂ ಪಾಸಿಬಿಲಿಟೀಸ್, ಬೇರೇನಾದರೂ ಸಾಧ್ಯತೆಗಳಿವೆಯೋ, ನೋಡಬಾರ್ದಾ ಅಂತ ಹೇಳಿದಾಗ ಎರಿಕ್ ಯೋಚನೆ ಮಾಡಿ ಕೊನೆಗೆ ಆತನ ಜೊತೆ ಇದ್ದಂತಹ ಹೆಡ್ ಕೋಚನ್ನು ಕರೆದುಬಿಟ್ಟು, ಸರ್, ನನ್ನಲ್ಲಿ ಒಂದು ಭಿನ್ನಹ ಇದೆ, ಏನಪ್ಪ ಅಂತ ಅವ್ರು ಕೇಳಿದಾಗ, ನಾನು 400 ಮೀಟರ್ಗಳನ್ನು ಓಡ್ತೇನೆ,
ಆ ಒಬ್ಬ ವ್ಯಕ್ತಿ 400 ಮೀಟರ್ ಓಡುವಂತಹ ವ್ಯಕ್ತಿ ನನ್ನ ಬದಲಿಗೆ 100 ಮೀಟರ್ಗಳನ್ನು ಓಡಲಿ, ಏನು ಹೇಳ್ತೀರಾ ಅಂತ ಹೇಳಿ ಎರಿಕ್ ತನ್ನ ಕೋಚ್ ಹತ್ರ ಹೇಳಿದಾಗ ಕೋಚ್ ಹೇಳ್ತಾರೆ, ಅವನು 400 ಮೀಟರ್ ಓಡೋದಕ್ಕೆ ಕಲ್ತಿರುವಂತಹ ವ್ಯಕ್ತಿ, ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿ, ನೀನು 100 ಮೀಟರ್ ಓಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದಂತಹ ವ್ಯಕ್ತಿ, ಎಕ್ಸ್ಚೇಂಜ್ ಮಾಡಿದರೆ ಸರಿ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಎರಿಕ್ ಹೇಳ್ತಾನೆ, ಇಲ್ಲ ಸರ್, ಟ್ರೈ ಮಾಡ್ತೀನಿ, ಖಂಡಿತ ನಾನು ಇರುವಂತಹ ದಿನಗಳಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ನಾನು 400 ಮೀಟರ್ ಓಡ್ತೀನಿ. ಯಾಕೆಂದರೆ ನನಗೆ ದೇವಾಲಯಕ್ಕೆ ಹೋಗಬೇಕು, ಬಲಿಪೂಜೆಯಲ್ಲಿ ಭಾಗವಹಿಸಬೇಕು, ದೇವರ ವಾಕ್ಯವನ್ನು ಆಲಿಸಬೇಕು, ಯೇಸು ಕ್ರಿಸ್ತರನ್ನು ಸ್ವೀಕರಿಸಬೇಕು, ಅದು ನನ್ನ ಆದ್ಯತೆ ಎಂದು ಹೇಳಿ ಆತನ ನಿರ್ಧಾರವನ್ನು ತನ್ನ ಕೋಚ್ಗೆ ತಿಳಿಸ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯುವ ಜನರೇ, ಮಕ್ಕಳೇ, ಕಟ್ಟಕಡೆಯದಾಗಿ ಆ ಕಥೆಯ ಅಂತ್ಯ ಅಥವಾ ಆ ಚಾರಿತ್ರಿಕ ಘಟನೆಯ ಅಂತ್ಯ ಹೇಗಾಯಿತು ಅಂದರೆ, 100 ಮೀಟರ್ ಓಡಿದಂತಹ ಆ ಇನ್ನೊಬ್ಬ ವ್ಯಕ್ತಿ ಇಂಗ್ಲೆಂಡ್ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾನೆ. ಎರಿಕ್ ಲಿಡಲ್, ಅನುಭವನೇ ಇಲ್ಲದೆ ಇರುವಂತಹ ವ್ಯಕ್ತಿ, 400 ಮೀಟರ್ ಓಡುವಂಥವನು ತನ್ನ ದೇಶಕ್ಕೋಸ್ಕರ ಚಿನ್ನದ ಪದಕವನ್ನು ಪಡ್ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಶುಭ ಸಂದೇಶದಿಂದ ನಾನು ನಿಮಗೆ ತಿಳಿಯಬಯಸಲು ಆಸೆ ಪಡ್ತಿರುವಂತಹ ಒಂದು ಸಂದೇಶ ಏನಂದರೆ, ನಾವೆಲ್ಲರೂ ದೇವರಿಂದ ಸೃಷ್ಟಿಸಲ್ಪಟ್ಟಂಥವರು, ದೇವರಿಂದ ಆಯ್ಕೆಯಾದವರು. ಇಡೀ ಸೃಷ್ಟಿ ಕುಲದಲ್ಲೇ ಉತ್ತಮವಾದಂತಹ ಸೃಷ್ಟಿ ಮಾನವ. ಅಂತಹ ಒಂದು ಕುಲಕ್ಕೆ ಸೇರಿರುವಂತಹ ನಾವುಗಳು ದೇವರಿಗೆ ಆದ್ಯತೆಯನ್ನು ಕೊಡುವಂತಹವರು ಆಗಲೇಬೇಕು ಎನ್ನುವಂಥದ್ದು ಬೈಬಲ್ ಶ್ರೀ ಗ್ರಂಥದ, ದೇವರ ಸ್ವರ್ಗಲೋಕದ ಸಂದೇಶವಾಗಿದೆ. ಆದುದರಿಂದ ಇಂತಹ ವ್ಯಕ್ತಿಗಳನ್ನು ನಾವು ಸ್ಮರಿಸಲೇಬೇಕು. ಎರಿಕ್ ಲಿಡಲ್ ಅನ್ನುವಂತಹ ವ್ಯಕ್ತಿ ಒಬ್ಬ ಸಂತ ಅಲ್ಲ, ಒಬ್ಬ ಗುರುವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಅಲ್ಲ, ಧಾರ್ಮಿಕತೆಯನ್ನು ಪ್ರಾಕ್ಟೀಸ್ ಮಾಡಿದಂತಹ ವ್ಯಕ್ತಿ ಅಲ್ಲ. ಆದರೂ ಸಹ ದೇವರಿಗೆ ಮೊದಲ ಸ್ಥಾನ, ನನ್ನ ದೇವರೇ ನನಗೆ ಮುಖ್ಯ ಎಂದು ಬಾಳಿ ಬದುಕಿದಂತಹ, ಬಹುಶಃ ಸಾಧಾರಣ ಲೋಕದಲ್ಲಿ ಒಬ್ಬ ಸಂತನಾಗಿ ಬದುಕಿದಂತಹ ಒಬ್ಬ ವ್ಯಕ್ತಿ. ಇದೇ ವ್ಯಕ್ತಿ ಮುಂದಕ್ಕೆ ಚೈನಾ ದೇಶಕ್ಕೆ ಮಿಷನರಿಯಾಗಿ ಹೋಗ್ತಾನೆ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ಆತನು ಅರೆಸ್ಟ್ ಆಗಿ ಪ್ರಾಣವನ್ನೇ ಬಿಡುವಂತಹ ಸ್ಥಿತಿ ಬರ್ತದೆ. ಯಾವ ಕಾರಣಕ್ಕಾಗಿ? ದೇವರಿಗೆ ನನ್ನ ಆದ್ಯತೆ, ನಾನು ದೇವರಿಗಾಗಿ ದುಡಿಯಬೇಕು ಎನ್ನುವಂತಹ ಒಂದು ಮನೋಭಾವವನ್ನು ಹೊತ್ತಂಥ ವ್ಯಕ್ತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಪ್ರಾರ್ಥನೆ ಇದೇ ಆಗಿದೆ. ದೇವರೇ, ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನಷ್ಟಗಳು ಬಂದೊದಗಿದರೂ, ಎಷ್ಟೇ ನೋವುಗಳು ಬಂದೊದಗಿದರೂ, ನಿನಗೆ ನನ್ನ ಆದ್ಯತೆಯನ್ನು ಕಳೆದುಕೊಳ್ಳದೇ ಇರುವಂತಹ ಬದುಕನ್ನು ನನಗೆ ಸೃಷ್ಟಿ ಮಾಡಿಕೊಡಿರಿ. ನಿಮಗೆ ನಾನು ಎಂದಿಗೂ ಚಿರಋಣಿಯಾಗಿ ಬದುಕುವಂತಹ, ಬಾಳುವಂತಹ ಅನುಗ್ರಹವನ್ನು ದಯಪಾಲಿಸಿರಿ. ಖಂಡಿತವಾಗಲೂ ನಾನು ಆದ್ಯತೆಯನ್ನು ನಿಮಗೆ ಕೊಟ್ಟಾಗ, ನಿಮಗೆ ಮೊದಲ ಸ್ಥಾನವನ್ನು ಕೊಟ್ಟಾಗ, ನೀವು ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತೀರಿ ಎಂದು ನಾನು ನಂಬುತ್ತೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳು ನಮ್ಮದಾಗಿದ್ದಲ್ಲಿ, ವಿಶ್ವಾಸದ ಪ್ರಾರ್ಥನೆ ನಮ್ಮದಾಗಿದ್ದಲ್ಲಿ, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯಾವ ನೋವು, ಯಾವ ಕಷ್ಟವು, ಯಾವ ರೋಗ ರುಜಿನವೂ ನಮ್ಮನ್ನು ತಾಕುವುದಿಲ್ಲ. ಇದು ನಮ್ಮ ಆಳದ ವಿಶ್ವಾಸವಾಗಿರಲಿ. ಆದುದರಿಂದ ದೇವರು ಹೇಳಿದ್ದಂತಹ ಆ ವಾಕ್ಯ, ಯೇಸು ಕ್ರಿಸ್ತರು ನುಡಿದಂತಹ ವಾಕ್ಯ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ನನಗೆ ಅರ್ಹನಲ್ಲ. ನಾವೆಲ್ಲರೂ ಆ ವಾಕ್ಯವನ್ನು ಅರ್ಥೈಸಿಕೊಂಡು ದೇವರಿಗೆ ನಮ್ಮ ಆದ್ಯತೆ, ಮಿಕ್ಕೆಲ್ಲವುಗಳನ್ನು ನಮ್ಮ ಜೀವನಕ್ಕೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಆದರೆ ನಾನು ಪ್ರಥಮ ಸ್ಥಾನವನ್ನು ನನ್ನ ದೇವರಿಗೆ ನನ್ನ ಬದುಕಿನಲ್ಲಿ, ಜೀವನದಲ್ಲಿ, ಬಾಳಿನಲ್ಲಿ ನೀಡುತ್ತೇನೆ ಎನ್ನುವಂತಹ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಜೀವಿಸಲು ಪ್ರಯತ್ನಿಸೋಣ. ಆಮೇನ್. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಈಗ ಮೌನವಾಗಿ ಪ್ರಾರ್ಥಿಸೋಣ. ಪ್ರೀತಿಮಯ ದೇವರೇ, ಸೃಷ್ಟಿಕರ್ತರೇ, ಪ್ರಭು ಯೇಸು ಕ್ರಿಸ್ತರೇ, ಪವಿತ್ರ ಆತ್ಮರೇ, ತ್ರಯೇಕ ದೇವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ನಾನು ನಿಮ್ಮ ಹೋಲ್ವಿಕೆಯಲ್ಲಿ ಸೃಷ್ಟಿಸಲಾಗಿರುವಂತಹ ವ್ಯಕ್ತಿ, ದೇವರ ಹೋಲ್ವಿಕೆಯಲ್ಲಿ ಸೃಷ್ಟಿಸಲಾಗಿದ್ದಂತಹ ಈ ವ್ಯಕ್ತಿತ್ವವನ್ನು ಪಡೆದಿರುವ ನಾವುಗಳೆಲ್ಲರೂ ದೇವರೇ,
ನಿಮಗೆ ನಾವು ವಂದಿಸುತ್ತಿದ್ದೇವೆ, ವಿಶ್ವಾಸದಲ್ಲಿ ನಿಮಗೆ ನಮಿಸುತ್ತಿದ್ದೇವೆ. ನಮ್ಮನ್ನು ಎಂದಿಗೂ ಕೈ ಬಿಡಬೇಡಿ, ನಮ್ಮನ್ನು ಎಂದಿಗೂ ಅಗಲದಿರಿ. ಒಂದು ವೇಳೆ ನಾವು ದೂರ ಸರಿದರೂ ನಮ್ಮ ಹಿಂದೆ ಬಂದು ನಮ್ಮ ಕೈ ಹಿಡಿದು ನಮಗೆ ಮಾರ್ಗದರ್ಶನವನ್ನು ನೀಡಿರೆಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ದೇವರೇ, ನಿಮಗೆ ಆದ್ಯತೆಯನ್ನು ನೀಡುವಂತಹ ಲಕ್ಷಣವನ್ನೂ ಸಹ ನಮಗೆ ದಯಪಾಲಿಸ್ರಿ. ದೇವರಿಗೆ ಪ್ರಥಮ ಸ್ಥಾನ, ಜೀವನದಲ್ಲಿ ದೇವರೇ ಮುಖ್ಯ ಎನ್ನುವಂತಹ ಧ್ಯೇಯವಾಕ್ಯಗಳನ್ನು ಹೊತ್ತು ಬದುಕುವಂತಹ ಕ್ರೈಸ್ತರಾಗುವ ಅನುಗ್ರಹವನ್ನು ನಮಗೆ ದಯಪಾಲಿಸ್ರಿ. ಖಂಡಿತವಾಗಲೂ ಎಲ್ಲ ಜನರು, ಎಲ್ಲ ಮಕ್ಕಳು, ಎಲ್ಲ ಯುವ ಜನರು, ಎಲ್ಲ ಬಂಧು ಮಿತ್ರರು, ಮದುವೆ ಆಗಿರುವಂತಹ ನವ ದಂಪತಿಗಳು, ವಯಸ್ಕರರು ಎಲ್ಲರೂ ನಿಮ್ಮ ಸೃಷ್ಟಿಗಳಾಗಿ ಬದುಕುವಂತಹ ಅನುಗ್ರಹವನ್ನು ದಯಪಾಲಿಸುತ್ತಾ, ದೇವರೇ, ನಿಮಗೆ ಆದ್ಯತೆಯನ್ನು ಕೊಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.